ಸತ್ತಿರ ಸರ್ ಇವತ್ತು ಯಾಕೆ ನೋಡಿ ಸರ್ ನಾನು ಇವತ್ತು ಸ್ಟ್ರೈಕ್ ಇದನ್ನು ಯಾಕೆ ಡ್ಯೂಟಿ ಮಾಡ್ದೆ ಅಂತ ಯಾಕೆ ಕೇಳಲ್ಲ ನೀವು ಕೇಳಿ ಸರ್ ಹೇಳ್ತೀನಿ ಲಾಕ್ ಮಾಡಿದ್ರು ಮ್ಯಾನೇಜರ್ ಬೆಳಗ್ಗೆ ಯಾಕೆ ಲಾಕ್ ಮಾಡಿದ್ರಿ ಹೇಳಿ ಸರ್ ನೀವು ನಾನು ಲಾಕ್ ಮಾಡಿದ್ರು ನನಗೆ ಅಂಜಿ ಭಯ ಓಡಿಸಿರು ಕೇಸ್ ಕ್ಲಿಯರ್ ಆಗುವವರೆಗೆ ನೀನು ಡ್ಯೂಟಿ ಮಾಡಬೇಕಂತಂದ್ರು ಯಾಕೆ ಸರ್ ಕೇಸ್ ಬಿಡ್ರಿ ನಾ ಬಡವ ಇದನ್ನ ನಂಬ್ಕೊಂಬಂದಿನಿ KSRTC ನಂಬ್ಕೊಂಬಂದಿನಿ ಬಡವ ಅಂಜಿಕೆ ವಹಿಸಿರು ನೀವು ಮಾಡಲೇಬೇಕಂತ ಎಲ್ಲರೂ ಡ್ರೈವರ್ ಕಂಡಕ್ಟರ್ ಒಬ್ಬರು ಡಿಪೋದಾಗೆಲ್ಲ ಮೆಕ್ಯಾನಿಕ್ ಇಲ್ಲ ಸೀನಿಯರ್ ಯಾರೂ ಇಲ್ಲ ನಾ ಒಬ್ಬನೇ ಅದೀನಿ ಯಾಕಂದ್ರೆ ನಾನು ಇರ್ತಿದ್ದಿಲ್ಲ ನನಗೆ ಭಯ ವಹಿಸಿರು ನನಗೆ ಮುಂದೆ ಗತಿಯಲ್ಲ ನನಗೆ ಇದು KSRTC ಬಿಟ್ಟು ಗತಿಯಲ್ಲ ಮುಂದೆ ನನಗೆ 6ನೇ ವೇತನ ಯಾಕೆ ಹೋರಾಡ್ತೀನಿ ಗೊತ್ತನು ಸೀನಿಯರ್ ರೀ ಇವತ್ತು ನಿಮಗೆ ದುಡ್ಡು ಐತಿ ನನಗೆ ದುಡ್ಡಿಲ್ಲ ನಾ ಏನು ಮಾಡ್ಬೇಕು ಕೇಳ್ರಿ ಬರೀ ಆಗ ಇಷ್ಟು ಇಟ್ಕೊಂಡು ಅಡ್ಡಾಡ್ತೀನಿ ಇವತ್ತು ನೋಡ್ರಿ ಸ್ಟ್ರೈಕ್ ಇಷ್ಟು ಇಟ್ಕೊಂಡು ಏನು ಮಾಡಲಿ 1 ವಾರ ಸ್ಟ್ರೈಕ್ ಏನು ಮಾಡ್ಬೇಕು 60 ರೂಪಾಯಿ ಏನು ಮಾಡ್ಬೇಕಾರೆ ಸರ್ ಹೇಳ್ರಿ ರಾಜಕಾರಣಿಗಳು ಅಂದ್ರೆ ಸರ್ ಅವ್ರಿಗೆ ಅರ್ಥ ಆಗಲ್ಲ ಸರ್ ರಾಜಕಾರಣಿಗೆ ಅರ್ಥ ಅಂದರೆ ತಿಳ್ಕೊಬೇಕು ನೋಡ್ರಿ ರಾಜಕಾರಣ ನಮ್ಮಿಂದ ನಾವು ಓಟ್ ಹಾಕ್ತೀವಲ್ಲ ನಮ್ಮಿಂದ ರಾಜಕಾರಣರು ಅವರು ವಿಷಯ ಎಲ್ಲರೂ ರಾಜಕಾರಣ ಮಾಡ್ತಾರೆ ನನ್ನ ಹತ್ರ ದುಡ್ಡು ಇದ್ದು ನಾನೇ ರಾಜಕಾರಣ ಮಾಡ್ತೀನಿ ಅಲ್ವಾ ಗ್ಯಾರಂಟಿ ಸರ್ ದುಡ್ಡಿಲ್ಲ ಅಂತಲೇ ನಾ ಇದು KSRTC ಬಂದೇನಿ ರೀ ಹಾಂ ನೋಡಿರಿ ಸರ್ ಸತ್ಯ ಹೇಳ್ತೀನಿ ಎಲ್ಲರೂ ಇದ್ದಿದ್ದು ಹೇಳ್ತೀನಿ ರೀ ಇವರು ಜಾತಿಗಳಿಗೆ ಜಾತಿ ಸರ್ ಎಲ್ಲರೂ ಇದು ಮಾಡ್ತಾರಲ್ಲ ಯಾಕೆ ವಿಚಾರ ಮಾಡ್ತೀರಿ ಜಾತಿ ಬೇಡ ಅರ್ಚಕರಿಗೆ 6ನೇ ವೇತನ ಕೊಟ್ಟರು KSRTC ಸತ್ತದ ಸರ್ ಹೇಳಿ ಸರ್ ನಮಗೆ ಆನ್ಸರ್ ಕೊಡ್ರಿ ನೀವು MLA ಅಲ್ಲ ಸರ್ ಯಾರಿಗೋಸ್ಕರ MLA ನಮಗೋಸ್ಕರ MLA ನಿಮಗೋಸ್ಕರ MLA ಸರ್ ನೀವು ಸ್ವಂತ ಇಸಕ್ಕೆ MLA ಆಗ್ಬೇಡ್ರಿ ನಿಜವಲ್ಲ ಹೇಳ್ತಾನೆ ಸರ್ ನೀವು ಜನರಿಗೋಸ್ಕರ ಜನರಿಂದ ಓಟ್ ತಿಂದಿರಲ್ಲ ಜನ ಸೇವನೆ ಜನಾರ್ದನ ಸೇವೆ ಅಂತಾರಲ್ಲ ನೀವು ಮಾಡಿ ಸರ್ ಈಗ ಒಂದೊಂದು ನಿಗಮ ಜಾತಿಗೆ 1000 ಕೋಟಿ ಕೊಡ್ತಾರೆ ಹೌದ್ರಿ ಹೇಳಿ ಯಾಕೆ ಸರ್ 1000 ಕೋಟಿ ಅದು ಕೊಟ್ಟರು ನೀವು ಮಾಡ್ಕೊಂಡದ್ದು ಇವ್ರ ಜಾತಿ ಯಾರು MLAಗಳದ್ರ ಜಾತಿ ಮಾಡ್ಕೊಂಡು ಇವ್ರು ಸರ್ ಯಡಿಯೂರಪ್ಪ ಹೇಳ್ದ ಸಿದ್ದರಾಮಯ್ಯ ಮೈಸೂರಲ್ಲೇ ಜಗಳ ಹಚ್ಚಿರಿ ನಾನು ಜಾತಿ ನಿನ್ನ ಜಾತಿ ಅಂತ ಮೈಸೂರಲ್ಲಿ ಮಡಿಕೇರಿ ಜಗಳ ಹಚ್ಚಿರಿ ಯಾವ್ದಕ್ಕೆ ಬೇಕ್ರಿ ಜಾತಿ ಒಂದೇ ಜಾತಿ ಇಲ್ರಿ ಹೋಲ್ಬಿಟ್ಟು ಜಾತಿ ಸುಡ್ಗಾಡು ಸೇರಲಿ ಇದು ಶ್ರೀಕಾಂತ್ ರೆಡ್ಡಿ ಸರ್